ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಶೈಕ್ಷಣಿಕ ವಿಚಾರದಲ್ಲಿ ಗೊಂದಲ ನಿರ್ಮಾಣ ಮಾಡಿದೆ. ಈ ವಿಚಾರದಲ್ಲಿ ಶಿಕ್ಷಕರನ್ನ ರಾಜ್ಯ ಸರ್ಕಾರ ಭಿಕ್ಷುಕರನ್ನಾಗಿ ಮಾಡಿದೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಆರೋಪಿಸಿದ್ದಾರೆ. ಈ ಕುರಿತು ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋವಿಡ್ನ ಲಾಕ್ಡೌನ್ ಪ್ಯಾಕೇಜ್ನಲ್ಲಿ ಕೂಡ ಶಿಕ್ಷಕರನ್ನ ಕಡೆಗಣಿಸಲಾಗಿದೆ. ಅನುದಾನ ರಹಿತ ಶಿಕ್ಷಕರಿಗೆ ತಕ್ಷಣ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಶಿಕ್ಷಣ ಸಚಿವರು ಪ್ರತಿನಿತ್ಯ ಒಂದೊಂದು ಹೇಳಿಕೆಯನ್ನ ಕೊಟ್ಟು ಪೋಷಕರಿಗೆ ಮತ್ತು ಮಕ್ಕಳಿಗೆ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಇವತ್ತು ಈ ರಾಜ್ಯದ ಶೈಕ್ಷಣಿಕ ಸಂಬಂಧಪಟ್ಟಾಗೆ ಪ್ರತಿಯೊಬ್ಬರು ಕೂಡ ಗೊಂದಲ ಮತ್ತು ಭವಿಷ್ಯದ ಚಿಂತೆಯಲ್ಲಿದ್ದಾರೆ. ಸ್ಪಷ್ಟವಾದ ನಿಲುವಿಲ್ಲದ ಕಾರಣ ಭಾಳಷ್ಟು ಇವತ್ತು ಶೈಕ್ಷಣಿಕ ಅಕಾಡೆಮಿಕ್ ಮ್ಯಾನೇಜ್ಮೆಂಟ್ ಎಲ್ಲರದ್ದು ತೊಂದರೆಗೊಳಪಟ್ಟಿದ್ದಾರೆ. ಅಲ್ಲದೆ ಅಲ್ಲಿರುವಂಥ ಶಿಕ್ಷಕರಿಗೆ ಅನುದಾನ ರಹಿತ ಇವತ್ತು ಶಾಲೆ ಯಾವುದಿದೆಯಾ ಆ ಶಾಲೆಯಲ್ಲಿ ಕಲಿಸುವಂಥ ಶಿಕ್ಷಕ ವರ್ಗರು ಯಾರಿದ್ದಾರೆ, ಬಹುಶಃ ಇವತ್ತು ಶಿಕ್ಷಕರನ್ನು ಭಿಕ್ಷುಕರ ಪರಿಸ್ಥಿತಿಯಲ್ಲಿ ನಿಲ್ಲಿಸಿದಂಥ ಕೀರ್ತಿ, ಆ ಪರಿಸ್ಥಿತಿಯನ್ನು ಬಹುಶಃ ಇವತ್ತು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನಿಮಗೆ ಪ್ಯಾಕೇಜನ್ನು ಅವರಿಗೆ ಘೋಷಣೆ ನೀವು ಮಾಡಲಿಲ್ಲ? ನೀವು ಪ್ಯಾಕೇಜನ್ನು ಕನ್ಸಿಡರ್ ಮಾಡುವಾಗ ಕನಿಷ್ಠವಾದ ಅವರ ಕನ್ಸಿಡ್ರೇಷನ್ ಅದಕ್ಕೆ ತಾವು ಇವತ್ತು ಮಾಡಬೇಕಿತ್ತಲ್ಲ. ಯಾಕಾಗಿ ನೀವು ಅದನ್ನು ಕನ್ಸಿಡರ್ ಮಾಡಲಿಲ್ಲ ಅಂತೇಳಿ ಬಹುಶಃ ಇವತ್ತು ಜನತೆಗೆ, ವಿದ್ಯಾರ್ಥಿಗಳಿಗೆ, ಹೆತ್ತವರಿಗೆ ಮತ್ತು ಶಿಕ್ಷಕರಿಗೆ ತಮ್ಮ ಉತ್ತರವನ್ನು ಕೊಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯ ಸರ್ಕಾರ ತತ್ಕ್ಷಣ ಅನುದಾನ ರಹಿತ ಶಿಕ್ಷಕರು ಯಾರು ಇವತ್ತಿದ್ದಾರ ಅವರು ತಕ್ಷಣ ಅವರ ಕಷ್ಟಕ್ಕೆ ಸ್ಪಂದಿಸಬೇಕು, ಅವರ ರಕ್ಷಣೆಗೆ ಧಾಮಿಸಬೇಕು ಮತ್ತು ಅವರಿಗೆ ಸ್ವಾಭಿಮಾನದ ಬದುಕನ್ನು ಕೊಡಲು ಬಹುಶಃ ಇವತ್ತು ಸೂಕ್ತವಾದ ಪರಿಹಾರವನ್ನು ಕೊಡಬೇಕಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಸಂತೋಷ್ ಶೆಟ್ಟಿ, ನಾಗೇಶ್, ಮೊಹಮ್ಮದ್ ಮುಸ್ತಫಾ, ಮಹಾಬಲ ಹೆಗಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.